ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಮುದ್ದು ಮುದ್ದು ಮನಸ್ಸಿನ ಪುಟಾಣಿಗಳಿಗೆ ಹಾಗೆ ಪುಟಾಣಿ ಮಕ್ಕಳ ಮನಸ್ಸಿನ ಹಿರಿಯರಿಗೆ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದು ಈ ಹೊತ್ತಿನ ವಿಶೇಷ ಸ್ಪಂದನದ ವಿಶೇಷ ಕಾರ್ಯಕ್ರಮ ಚಿಣ್ಣರ ಲೋಕ. ಇವತ್ತು ನಮ್ಮೊಂದಿಗೆ ವಾಯ್ಸ್ ಆಫ್ ಆರಾಧನದ ಪ್ರತಿಭೆಗಳು ಸಾಕಷ್ಟು ಪುಟಾಣಿಗಳಿದ್ದಾವೆ. ಅವುಗಳ ಪ್ರತಿಭೆಗಳನ್ನು ಅನಾವರಣ ಮಾಡುವಂತಹ ಈ ಸಮಯದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರತಿಭೆ ಮೋಕ್ಷ ಅವರು ನಮ್ಮೊಂದಿಗಿದ್ದಾರೆ. ಬಹುಮುಖ ಪ್ರತಿಭೆಯನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೋಕ್ಷ ಅವರೇ, ನೀವು ಎಷ್ಟನೇ ಕ್ಲಾಸ್? ಥರ್ಡ್. ಓಕೆ, ಯಾವ ಸ್ಕೂಲ್? ರ್ಯಾನ್ ಇಂಟರ್ನ್ಯಾಷನಲ್ ಕುಲಾಯ್ ಮ್ಯಾಂಗ್ಳೂರ್. ಓಕೆ, ನೀವು ಡ್ಯಾನ್ಸ್ ಮಾಡ್ತೀರಿ, ಭರತನಾಟ್ಯ, ಯಕ್ಷಗಾನ, ಹಾಗೆ ಸ್ವಿಮ್ಮಿಂಗ್, ಸ್ಕೇಟಿಂಗ್ ಎಲ್ಲ ಮಾಡ್ತೀರಂತೆ, ಹೌದಾ? ಯಾರ ಹತ್ರ ಕಲಿಯೋದು ಭರತನಾಟ್ಯ? ವಿದುಷಿ ಗೌರಿ ಶೈಲೇಶ್. ಓಕೆ, ಇದು ಯಕ್ಷಗಾನ? ವಿಜಿತ್ ಶೆಟ್ಟಿ, ಆಕಾಶ್ ಭವನ. ಮತ್ತೆ ಡ್ಯಾನ್ಸ್ ಯಾರ ಹತ್ರ ಕಲಿಯೋದು? ಚೈತನ. ಓಕೆ, ಹಾಗೆ ಸ್ಕೇಟಿಂಗ್ ಮಾಡ್ತೀರಂತೆ, ಸ್ವಿಮ್ಮಿಂಗ್ ಮಾಡ್ತೀರಂತೆ, ಹೌದಾ? ಅದೆರಡು ಯಾರ ಹತ್ರ? ಹೀಗೆ ನೀವೇ ಅಭ್ಯಾಸ ಮಾಡೋದಾ? ಹಾಂ, ಮತ್ತೆ ಸ್ಕೂಲಲ್ಲಿಯಾ? ಓಕೆ. ಸೊ ಡ್ಯಾನ್ಸಿಂಗ್, ಸ್ವಿಮ್ಮಿಂಗ್ ಜೊತೆಗೆ ಯೋಗ ಕೂಡ ಮಾಡ್ತೀರಾ ಅಂತ ಹೇಳಿದರು. ಸೊ ಯೋಗ ಯಾರಲ್ಲಿ ಕಲಿತಾ ಇದ್ದೀರಿ? ಪ್ರತ್ಯಕ್ಷ ಹೆಡ್ಡೆ. ಸೊ ಇಷ್ಟೆಲ್ಲ ಮಾಡ್ತೀರಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಅಂದರೆ ಯಾರ ಸಪೋರ್ಟ್ ತುಂಬ ಉಂಟು? ಅಪ್ಪ. ಸೊ ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟರ್ಸ್ ಅಪ್ಪ ಅಮ್ಮ ಅಂತ ಹೇಳಿದ್ರಿ. ಅಪ್ಪ ಅಮ್ಮನ ಹೆಸರು ಹೇಳ್ತೀರಾ? ಅಮ್ಮನ ಹೆಸರು ರೇಷ್ಮಾ, ಅಪ್ಪನ ಹೆಸರು ಲಕ್ಷ್ಮೀಕಾಂತ್. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಇವತ್ತೇನು ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ ಯಕ್ಷಗಾನ ಮಾಡ್ತಿದ್ದೀರಿ ಅಂತ. ಸೊ ಆಲ್ ದ ಬೆಸ್ಟ್. ಓಕೆ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಮೊಗುರು ತಿಳಿಪುದೇ
ಈ ಕೆಂಪು ತಾಮರೆ ಯಾರಾಯಿ ಸೂರ್ಯ ರೇಖೆ ಕೊಲ್ಮಿಂಚಿ ನೋಟಗೆ ನೀರಾಯಿ ಮೇಘಮಾಲೆ ಉಡಲ ದುಡರಿ ಡರ್ಲಿ ನಂಜಿ ದಿಗಿನ ತನನ ಧಿರೆ ಧಿರೆ ನನ್ನ ಮುಗುರು ತಿಳಿಪುದೆ ಎನ್ನ ಸೂಜಿ ಮಲ್ಲಿಗೆ ನಿನ್ನ ತೆಲಿಗೆ ಗರಳುದೆ ಆ ಪುರ್ಲ ಸಂಪಿಗೆ ಇಂದಿನ ಕಾರ್ಯಕ್ರಮದ ಮುಂದಿನ ಪ್ರತಿಭೆ ನಮ್ಮೊಂದಿಗಿದ್ದಾರೆ ಸಾನ್ವಿ ದೇವಿ ಪ್ರಸಾದ್. ಬನ್ನಿ ಅವರನ್ನ ಮಾತಾಡ್ಸೋಣ. ಎಷ್ಟನೇ ಕ್ಲಾಸ್, ಯಾವ ಸ್ಕೂಲ್, ಅವರ ಪ್ರತಿಭೆ ಏನು ಅನ್ನೋದನ್ನ ಅವರ ಹತ್ರವೇ ಕೇಳೋಣ. ಸಾನ್ವಿ, ಹಾಯ್. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಯಾವ ಸ್ಕೂಲ್? ಶ್ರೀ ರವಿಶಂಕರ್ ಗುರುಜಿ ವಿದ್ಯಾಮಂದಿರ್ ಮ್ಯಾಂಗ್ಳೂರ್. ಓಕೆ, ಎಷ್ಟನೇ ಕ್ಲಾಸಲ್ಲಿ ಕಲಿತಾ ಇದ್ದೀರಿ? ಓಕೆ, ಸೊ ನೀವು ಭರತನಾಟ್ಯ ಕಲಿತಿದ್ದೀರಲ್ವಾ? ಯಾರ ಹತ್ರ, ಯಾವ ತಂಡದಲ್ಲಿ ಕಲಿತಾ ಇದ್ದೀರಿ? ನಾನು ನಂದಗೋಕುಲ ತಂಡದಲ್ಲಿ ಭರತನಾಟ್ಯಂ ಕಲಿತಿದ್ದೇನೆ. ಭರತನಾಟ್ಯಂ ಟೀಚರ್ ಹೆಸರು ಶ್ವೇತಾ ದೇಹೊಳೆ. ಓಕೆ, ಹಾಗೆ ಯಕ್ಷಗಾನ ಕೂಡ ಕಲಿತಾ ಇದ್ದೀರಲ್ವಾ? ಯಕ್ಷಗಾನ ಯಾರ ಹತ್ರ ಕಲಿತಾ ಇದ್ದೀರಿ? ರಾಕೇಶ್ ರೈಹಡ್ಕ. ಯಕ್ಷಗಾನವನ್ನು ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? 3 ವರ್ಷದಿಂದ ಕಲಿತಿದ್ದೆ. ಓಕೆ, ಇವತ್ತಿಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡಲಿಕ್ಕಿದ್ದೀರಿ? ಭರತನಾಟ್ಯಂ. ಓಕೆ, ಆಲ್ ದ ಬೆಸ್ಟ್. ಮತ್ತೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ತೀರಾ? ಚಿತ್ರಾಕ್ಷಿ ದೇವಿ ಪ್ರಸಾದ್ ಮತ್ತು ದೇವಿ ಪ್ರಸಾದ್. ಓಕೆ, ಆಲ್ ದ ಬೆಸ್ಟ್. ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ. ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ, ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ, ಕನಸು ಕಂಡೇನೆ ಮನದಲ್ಲಿ ಕಳ್ಳವಳ್ಳಗೊಂಡೇನೆ. ಕಡಗ ನೀಟು ತಿಮ್ಮ
ತಿಮ್ಮಯ್ಯತ ಪೋಲ್ವ ನಾಮವನ್ನಿಟ್ಟು ಪೊನ್ನಾದ ಕಡಗನ್ನಿಟ್ಟು ತಿಮ್ಮಯ್ಯತ ಪೋಲ್ವ ನಾಮವನ್ನಿಟ್ಟು ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕನ್ನಿಟ್ಟು ಮಕರ ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕನ್ನಿಟ್ಟು ಗೆಜ್ಜೆ ಗಲ್ಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಗೆಜ್ಜೆ ಗಲ್ಲು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ ವಾಯು ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ
ಕೆತ್ತಿಸಿದ ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿ ಎನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದನೆ ಸರ್ವಾಭರಣದಿಂದ ಪುರಂದರ ವಿಠಲನ್ನ ಕೂಡಿದನೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಪೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ. ಈ ಕಾರ್ಯಕ್ರಮದಲ್ಲಿನ ಮುಂದಿನ ಪ್ರತಿಭೆ ನಮ್ಮೊಂದಿಗೆ ಅಕ್ಕ ತಂಗಿಯರಿದ್ದಾರೆ, ವರ್ಷಿಣಿ ಗೌಡ ಕಡಬ ಮತ್ತು ಪೂರ್ವಿ ಗೌಡ ಕಡಬ. ಬನ್ನಿ ಅವರನ್ನು ಮಾತಾಡ್ಸೋಣ. ಹಾಯ್ ಹಾಯ್ ಹಾಯ್. ಎಷ್ಟನೇ ಕ್ಲಾಸ್ ಪುಟ್ಟಿ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್? ಸೈಂಟ್ ಆನ್ಸ್. ಓಕೆ. ಸೊ ಇವತ್ತೇನು ಮಾಡ್ತಾ ಇದ್ದೀರಾ ಇಲ್ಲಿ? ಡ್ಯಾನ್ಸ್. ಯಾರು ಹೇಳಿಕೊಟ್ಟದ್ದು? ಮೊಬೈಲಲ್ಲಿ ನೋಡಿ ಕಲಿತದ್ದು. ವೆರಿ ಗುಡ್. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಆಯಿತಾ? ಅಕ್ಕನ ಮಾತಾಡಿಸ್ತೇನೆ. ವರ್ಷಿಣಿ ಅವರೇ ಎಷ್ಟನೇ ಕ್ಲಾಸ್ ನೀವು? 6th ಸ್ಟ್ಯಾಂಡರ್ಡ್. ಓಕೆ. ನೀವು ಹೇಳಿಕೊಟ್ಟದ ಅವಳಿಗೆ ಡ್ಯಾನ್ಸ್? ನೋಡಿ ನೋಡಿ. ಓಕೆ. ಡ್ಯಾನ್ಸ್ ಬಿಟ್ಟು ಬೇರೆ ಏನಾದರೂ? ಡ್ಯಾನ್ಸ್ ಮತ್ತು ಸಾಂಗ್. ಓಕೆ. ಹಾಡ್ತೀರಾ? ಅದನ್ನು ಕಲಿತಾ ಇದ್ದೀರಾ ಅಥವಾ ಅದನ್ನು ಹೀಗೆ ನೀವೇ ನೋಡಿ ಕಲಿತಾ ಇರೋದಾ? ಓಕೆ, ವೆರಿ ನೈಸ್. ಯಾವ ಸ್ಕೂಲ್ ನೀವು? ಸೈಂಟ್ ಆನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಡಬ. ಓಕೆ. ತಂದೆ ತಾಯಿ ಹೆಸರು ಹೇಳಿ. ಅಮ್ಮನ ಹೆಸರು ಕವಿತಾ PS, ಅಪ್ಪನ ಹೆಸರು ಪ್ರದೀಪ್ ಕುಮಾರ್ ಕೆ. ಓಕೆ, ಆಲ್ ದ ಬೆಸ್ಟ್. रायबरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी. रायबरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी. अरे बहन के इतना जेवर कहना, तेज हवा से बच के रहना, गिर जाए तो फिर ना कहना झुमका गिरा ले. What झुमका? What झुमका? What झुमका? What झुमका? Pretty lady, pretty lady, pretty lady. शक्ल से जितना नेक है तू, कसम से उतना फेक है तू. पड़ गया क्यों गले तुम छल्ले की तरह, अरे चिपक के चलो टेप जैसा लगा हुआ है चेप जैसा, ना किसी काम का निठल्ले की तरह. बस ढूंढ रहा है मौका, खुल के मारेगा चौका, बाई चांस किसी लड़की का जहाँ झुमका गिराने. झुमका गिरा रे बरेली के बाजार में, झुमका गिरा रे बरेली के बाजार में. झुमका गिरा, झुमका गिरा, झुमका गिरा, झुमका गिरा रे बरेली के बाजार में, झुमका गिरा रे. What झुमका? ಸೊ ಬಾಲ ಪ್ರತಿಭೆಗಳು ಸಿದ್ಧವಾಗಿದ್ದಾವೆ. ಇನ್ನಷ್ಟು ಪ್ರತಿಭೆಗಳನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರತಿಭೆಗಳ ಕಲಾ ಪ್ರದರ್ಶನವನ್ನು ನೋಡೋಣ. ಮುಂದಿನ ಪ್ರತಿಭೆ ಅರ್ಚಿತ್ ವಿ ಕಶ್ಯಪ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಬಹುಮುಖ ಪ್ರತಿಭೆ. ಏನೇನೆಲ್ಲ ಪ್ರತಿಭೆ ಅವರಲ್ಲಿ ಅಡಗಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಹಾಯ್. ಹಾಯ್. ಯಾವ ಸ್ಕೂಲ್ ಅರ್ಚಿತ್ ನೀವು? ಕಾರ್ಮೆಂಟ್ ಸ್ಕೂಲ್ ಮೂಡಬಿದಿರಿ. ಎಷ್ಟನೇ ಕ್ಲಾಸ್? 3rd. ಓಕೆ. ನೀವು ಡ್ಯಾನ್ಸ್ ಮಾಡ್ತೀರಿ, ಯಕ್ಷಗಾನ ಮಾಡ್ತೀರಿ, ಹಾಗೆ ಡ್ರಾಯಿಂಗ್ ಮಾಡ್ತೀರಿ, ಹಾಡು ಹಾಡ್ತೀರಿ ಅಂತೆಲ್ಲ ಕೇಳಿದೆ. ಡ್ಯಾನ್ಸಿಗೆ ಯಾರು ನಿಮ್ಮ ಗುರುಗಳು? ನಿತಿನ್ ಸರ್ ಅಂತ ಹೇಳಿ. ಓಕೆ. ಹಾಡಿಗೆ?
ಹಾಡಿಗೆ ತುಳಸಿ ಪೆಜ್ಜತಯ್ಯ ಮ್ಯಾಮ್. ಓಕೆ, ಮತ್ತು ಯಕ್ಷಗಾನಕ್ಕೆ? ಯಕ್ಷಗಾನಕ್ಕೆ ರಕ್ಷಿತ್ ಪಡ್ರೆ ಸರ್. ಓಕೆ. ಸೊ ಮತ್ತು ಡ್ರಾಯಿಂಗ್ ಅದು ನೀವು ಹೇಗೆ ಯಾರ ಹತ್ರ ಆದರೂ ಕಲಿತಿದ್ದೀರಾ, ನೀವು ಹೀಗೆ ಇಂಟ್ರೆಸ್ಟಲ್ಲಿ ಮಾಡೋದಾ? ಹೀಗೆ ಇಂಟ್ರೆಸ್ಟ್ ಆಗಿ. ಸೊ ಓಕೆ, ಇವತ್ತು ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಇದು ರಂಜಿತಮ್ಮೆ. ಓಕೆ, ಇದನ್ನು ಯಾರು ಹೇಳಿಕೊಟ್ಟದ್ದು, ನಿತಿನ್ ಸರಾ? ಹಾಂ ಹೌದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ನಿಮ್ಮ ತಂದೆ ತಾಯಿಯ ಹೆಸರು? ನನ್ನ ತಂದೆ ತಾಯಿಯ ಹೆಸರು ಭವ್ಯಶ್ರೀ KS ಹಾಗೂ ವಿನಯ್ MS. ಓಕೆ. ಸೊ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ? ಮೊಟ್ಟ ಮೊದಲನೇದಾಗಿ ನನಗೆ ಇಲ್ಲಿ ಬಂದು ಭಾಗವಹಿಸಲು ಅವಕಾಶ ನೀಡಿದ ಪದ್ಮಶ್ರೀ ಮ್ಯಾಮ್ ಹಾಗೂ ಸ್ಪಂದನ TVಗೆ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಬಾರ್ ಬಾರ್ ಆತಿ ಹೇ ಮುಜ್ಕೋ ಮದರ್ ಯಾದ್ ಬಚ್ಪನ್ ತೇರಿ ಗಯಾ ಲೇ ಗಯಾ ತೂ ಜೀವನ್ ಕಿ ಸಬ್ಸೆ ಮಸ್ತ್ ಖುಷಿ ಮೇರಿ ಎನ್ನುವ ಕವಿ ಸುಭದ್ರಾ ಕುಮಾರಿ ಚೌಹಾನ್ ಅವರ ಮಾತಿನಂತೆ ಬಾಲ್ಯ ಎಂಬುದು ಪ್ರತಿಯೊಬ್ಬರ ಬದುಕಿನಲ್ಲಿ ಅತ್ಯಂತ ಮಧುರವಾದ ಕ್ಷಣ. ಈ ಕ್ಷಣ ಎಲ್ಲರಿಗೂ ಸಿಗಲಿ ಎಂಬುವ ಸದಾಶಯ ನನ್ನದು. ದೊಡ್ಡವರಿಗೂ ಬದುಕಿನಲ್ಲಿ ಏನೇ ನೋವಿದ್ದರೂ ಮಕ್ಕಳ ನಗುವಿನಿಂದ ಅದು ಮರೆಯಾಗಲಿ ಎನ್ನುವ ಸದಾಶಯ ನನ್ನದು. ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನನಗೆ ಸದಾ ಬೆಂಬಲವಾಗಿರುವ ತಂದೆ ತಾಯಿ ಹಾಗೂ ನನ್ನ ಎಲ್ಲ ಗುರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬ್ಯೂಟಿಫುಲ್. ನಿಮಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. கட்டுமல்லி கட்டி வச்சா வட்ட கருப்பு பொட்டு வச்சா சந்திரனில் 2 வச்சா சாரப்பாம்பு இடுப்ப வச்சா நட்சத்திர தொட்டி வச்சா கரும்பு கோடு நெத்தி வச்சா இஞ்சி வெட்டி கண்ணா வச்சா இம்மா தூண்டு வெக்கம் வச்சா நெத்தி பொட்டுல தூக்கி பொட்டு போல வச்சா மல சுத்து பட்டு உர பார்க்க கண்ணு பொட்டு வந்த மல தட்டு பல்லு உரத்துல உச்சி கட்டு நேரத்துல பட்டுன்னு பத்திய முச்ச கட்டம் கட்டம் ரஞ்சிதமே 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 மனச கலைக்கு மந்திரமே ரஞ்சிதமே ரஞ்சிதமே ஒன்னு மொத்தட்டு வலிக்க கொஞ்சனுமே அடி ரஞ்சிதமே ரஞ்சிதமே மனச கலைக்கு மந்திரமே ரஞ்சிதமே ரஞ்சிதமே ஒன்னு மொத்தட்டு வலிக்க கொஞ்சனுமே வந்தது 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 மனசு சத்திரமே சத்திரமே நான் நித்திர 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 கேளுக்கு சத்திரமே சத்திரமே கட்டுமல்லி கட்டி வச்சா கல கலகா பொட்டு வச்சா சந்திரனில் 2 வச்சா சாரா பாம்பு இழுக்க வச்சா வச்ச புத்தி ஒன்னையும் தூக்கி நெத்திக்கு மத்தியில் பொட்ட வச்சவளே உச்சி கொண்டு நேரத்துக்குள்ள உச்ச கட்டம் தொட்டவளே ரஞ்சிதமே ரஞ்சிதமே அலங்கார அள்ளி நல அட போட்டு நின்னாலே அலங்கார அட்ட மக அட வந்தாலே அடகாத்து வச்ச முத்தம் 5 தந்தாலே மலமுத்து மூலிகையா முச்ச தந்தாலே ஒன்னாங்க ரெண்டாங்க எப்ப தேதி வைப்பாங்க மூணாங்க நாலாங்க நல்ல செய்தி வைப்பாங்க ஆமாங்க ஆமாங்க வராங்க வராங்க அடி சந்தனமே சஞ்சலமே முத்து பெத்த ரத்தினமே ரஞ்சிதமே ஹே ரஞ்சிதமே ஹே ரஞ்சிதமே ரஞ்சிதமே மனச கலைக்கு மந்திரமே ரஞ்சிதமே ரஞ்சிதமே ஒன்னு மொத்தட்டு வலிக்கு கொஞ்சனுமே ನಮ್ಮೊಂದಿಗೆ ಇನ್ನೊಂದು ಬಹುಮುಖ ಪ್ರತಿಭೆ ಇದ್ದಾರೆ, ಆತ್ಮಿ ಕಡಬ ಅವರು. ಬನ್ನಿ ಅವರನ್ನ ಮಾತಾಡಿಸೋಣ. ಹಾಯ್, ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು.
ಸೊ ಇವತ್ತು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದೀರಲ್ವಾ, ಯಾರ ಹತ್ರ ಕಲಿತಾ ಇದ್ದೀರಿ ಡ್ಯಾನ್ಸ್? ಪ್ರಮೀಳಾ ಮೇಡಮ್. ಓಕೆ, ಸೊ ಹಾಗೆ ಹಾಡ್ತೀರಂತೆ, ಹಾಡನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ಹಾಡನ್ನು ರಘುಬೀತ್ ಸರ್, ಕಿರಣ್ ಸರ್ ಹಾಗೂ ಪ್ರಶಾಂತ್. ಓಕೆ, ಸೊ ಯೋಗ ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಯೋಗವನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? ಯೋಗವನ್ನು 2 ವರ್ಷದಿಂದ ಕಲಿತಿದ್ದೀನಿ, ಯೋಗೇಶ್ ಸರಿಂದ. ಓಕೆ, ಸೊ ಹಾಗೆ ಡ್ರಾಯಿಂಗನ್ನು ಎಷ್ಟು ವರ್ಷದಿಂದ ಯಾರ ಹತ್ರ ಕಲಿತಾ ಇದ್ದೀರಿ? ಡ್ರಾಯಿಂಗನ್ನು 2 ವರ್ಷ, ಅನಿಲ್ ಸರ್. ಓಕೆ, ಆಲ್ ದ ಬೆಸ್ಟ್. ಇವತ್ತು ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಬರ್ಸೋರೆ ಮೇಘ. ಓಕೆ, ನಿಮ್ಮ ತಂದೆ ತಾಯಿಯ ಹೆಸರು ಹೇಳ್ಬೋದಾ? ಅಮ್ಮನ ಹೆಸರು ರಾಜೇಶ್ವರಿ, ಅಪ್ಪನ ಹೆಸರು ರವಿ. ಆತ್ಮೀಯವರೇ, ಎಷ್ಟನೇ ಕ್ಲಾಸ್, ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಿ? 6th ಸ್ಟ್ಯಾಂಡರ್ಡ್. ನಾನು ಜ್ಞಾನೈ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಕಡಬ. ಹಾಡಿನೊಂದಿಗೆ ಒಂದಷ್ಟು ಪಕ್ಕವಾದ್ಯಗಳನ್ನು ಕೂಡ ಕಲಿತಾ ಇದ್ದಾರೆ. ಅದು ಯಾರ ಹತ್ರ ಕಲಿತಾ ಇದ್ದಾರೆ, ಏನು ಕಲಿತಾ ಇದ್ದಾರೆ ಅಂತ ಕೇಳೋಣ. ಶ್ರವಣ್ ಅವರೇ, ಹಾಯ್. ಹಾಯ್. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಸೊ ನೀವು ಹಾಡ್ತಾ ಇದ್ದೀರಿ ಇವತ್ತು, ನೀವು ಯಾರ ಹತ್ರ ಕಲಿತಾ ಇದ್ದೀರಿ? ಗುರುಗಳು ರಘು ಬೇಜೂರು ಸರ್. ಓಕೆ, ಸೊ ಇದರೊಂದಿಗೆ ಮದ್ದಳೆ ಮತ್ತೆ ಚಂಡೆ ಕಲಿತಾ ಇದ್ದೀರಿ. ಸೊ ಅದನ್ನು ಯಾರ ಹತ್ರ ಕಲಿತಾ? ಕೇಶವ ಬೈಪಡಿತ. ಓಕೆ, ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? 2 ವರ್ಷದಿಂದ. ಓಕೆ, ಸೊ ಇದರೊಂದಿಗೆ ಕೀಬೋರ್ಡ್ ಕೂಡ. ಕೀಬೋರ್ಡ್ ಯಾರ ಹತ್ರ ಕಲಿತಾ? ವಾಸುದೇವ ಭಟ್ ಕಡ್ಯ. ಓಕೆ, ಸೊ ಈ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಹೇಗೆ ಬಂತು, ಅಥವಾ ಯಾರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ? ಅಮ್ಮ. ಅಮ್ಮ. ಓಕೆ, ಅಪ್ಪ ಅಮ್ಮನ ಹೆಸರು ಹೇಳ್ಬೋದಾ?
ಅಮ್ಮ ಪ್ರೇಮ, ಅಪ್ಪ ಇಲ್ಲ ಚಿದಾನಂದ. ಓಕೆ ಸಾರಿ. ಸೊ ಶ್ರವಣ್ ಅವರೇ, ಎಷ್ಟನೇ ಕ್ಲಾಸ್, ಯಾವ ಸ್ಕೂಲ್? ನಾನು 10th ಸ್ಟ್ಯಾಂಡರ್ಡ್, ಶ್ರೀರಾಮಕುಂಜೇಶ್ವರ ಹೈಸ್ಕೂಲ್, ರಾಮಕುಂಜ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಒಳಮ್ಯಾಗೆ, ಊರರ ಕಣ್ಣು ಇವ್ರ ಮ್ಯಾಗೆ. ಹೊಯ್ ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ, ಊರರ ಕಣ್ಣು ಇವ್ರ ಮ್ಯಾಗೆ. ಹೊಯ್ ಶೂರ್ಪಣಕ್ಕೆ ನಿಂಗೊತ್ತಾ ಆ ರಾವಣ ಹೆಂಗ್ ಸತ್ತ, ಹೆಂಗೆಂಗಿದ್ದೋರೆಂತೆಂತೋರಿಗೇನೇನಾದ್ರು, ದಿಲ್ಲಿನಾಗೆ ಮೆರೆದೋರೆಲ್ಲ ಜೈಲು ಸೇರಿದ್ರು. ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ, ನಮಗೂ ಒಳ್ಳೆ ಕಾಲ ಬರ್ತದೆ. ಹೊಯ್ ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ, ಊರರ ಕಣ್ಣು ಇವ್ರ ಮ್ಯಾಗೆ. ಹೊಯ್ ಹೆಣ್ಣಿಗ್ ಮೀಸೆ ಬರಕ್ಕಿಲ್ಲ, ಹುಲಿ ಹುಲ್ಲು ತಿನ್ನಕ್ಕಿಲ್ಲ, ಹಾವು ಏಣಿ ಆಟದಂಗೆ ನಮ್ಮ ಬಾಳು, ಜೀವನದಾಗೆ ಇರ್ಲೇಬೇಕು ಏಳು ಬೀಳು. ಕೋಟಿ ಕೋಟಿ ಇದ್ರೂ ಹೊಟ್ಟೆಗೆ ತಿನ್ನೋದನ್ನೇ, ದೇಹ ಸೇರೋದ್ ಮಣ್ಣಿಗೇನೆ. ಹೊಯ್ ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ, ಊರರ ಕಣ್ಣು ಇವ್ರ ಮ್ಯಾಗೆ. ಹೊಯ್ ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕಣ್ ಕಣ್ಣು ಕುರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಗೆ, ಊರರ ಕಣ್ಣು ಇವ್ರ ಮ್ಯಾಗೆ. ನಮ್ಮ ಮುಂದಿನ ಪ್ರತಿಭೆ ಹಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ವರ್ಷಿಣಿ ಡಿ ಗೌಡ ಆಗಲೇ ಡ್ಯಾನ್ಸ್ ಮಾಡಿದ್ರು, ಈಗ ಹಾಡು ಹಾಡ್ತಿದ್ದಾರೆ. ಯಾವ ಹಾಡು ಹಾಡ್ತಿದ್ದಾರೆ ಕೇಳೋಣ. ಇಂಚರವೆ ಇಂಚರವೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಂಚರವೆ 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 ಛೇದ ಚಿಲುಬೆಳ್ಳಿ, ಚಂದ್ರನ ಎದೆಯಲ್ಲಿ ಕಚ್ಚಗುಳಿ ಇಡುವೆನು,
ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಚಂದ ಇಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚೆಲ್ಲದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ತೇಲಿ ಮುಚ್ಚಿ ಹೋಯ್ತು ನನ್ನ ವೈಯಾರದ ಒಳಗೆ ಇದೆಯ ಹೆಸರಲ್ಲಿ ಮಿಂಚು ಮಿಂಚಿ ಮರೆಯಾಯಿತು ಮೃದುಲಮ್ಮ ಹೆಸರಲ್ಲಿ ಜಗದ ಸೊಬಗು ಸಿರಿಯಾಯಿತು ಮಾಯದ ಕಣ್ಣಿಗೆ ಮಾಯದ ಕನಸಿದೆ ಸುಂದರ ಪ್ರಕೃತಿ ಬಚ್ಚಿಡು ಸಂಗತಿ ನಾನೇ ನಾನೇ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ತಂಗಾಳಿ ಕೂಡ ನಾಚಿ ನೀರಾಗೋಯ್ತು ನನ್ನ ತಳುಕು ಬೆಳಕಿನೊಳಗೆ ಆಕಾಶ ಭೂಮಿ ಕೂಡ ದಾರಿ ಕಂಡ್ರು ನನ್ನ ಕಣ್ಣ ಬೆಳಕಿನೊಳಗೆ ಗೆಳತಿ ನಾನೇ ಕಣೆ ಇಲ್ಲ ದಿಕ್ಕು ಸುಕ್ಕುಗಳಿಗೆ ಬೊಡತಿ ನಾನೇ ಕಣೆ ಇಂದು ಪಂಚಭೂತಗಳಿಗೆ ಹೃದಯದ ರಥವಿದೆ ಚೆಲುವಿನ ಪಥವಿದೆ ಮಾಯದ ಲೋಕದ ಕಿನ್ನರಿ ಕಿನ್ನರಿ ನಾನೇ ನಾನೇ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ಭೂಮಿ ನನ್ನದು ಗಗನ ನನ್ನದು ಗಾಳಿ ಬೆಂಕಿ ನೀರು ನನ್ನದು ನನಗಿಂತ ಚಂದ ಇಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ಚಂದ್ರನ ಎದೆಯಲಿ ಕಚ್ಚಗುಳಿ ಇಡುವೆನ ಥ್ಯಾಂಕ್ ಯು. ಸೊ ಬಾಲ ಪ್ರತಿಭೆಗಳು ಸಿದ್ಧವಾಗಿದ್ದಾವೆ. ಇನ್ನಷ್ಟು ಪ್ರತಿಭೆಗಳನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರತಿಭೆಗಳ ಕಲಾ ಪ್ರದರ್ಶನವನ್ನು ನೋಡೋಣ.
ನಮ್ಮ ಮುಂದಿನ ಪ್ರತಿಭೆ ಸ್ಫೂರ್ತಿ ಭಟ್ನವರು ಹಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಬನ್ನಿ ಹಾಡಿನ ಜೊತೆಗೆ ಬೇರೆ ಯಾವ ಪ್ರತಿಭೆಗಳು ಅವರಲ್ಲಿದೆ ಅಂತ ಕೇಳೋಣ. ಹಾಯ್ ಸ್ಫೂರ್ತಿ, ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹಾಯ್, ಥ್ಯಾಂಕ್ ಯು. ಓಕೆ, ಎಷ್ಟನೇ ಕ್ಲಾಸ್, ಯಾವ ಸ್ಕೂಲ್? ನಾನು 8th ಸ್ಟ್ಯಾಂಡರ್ಡ್, ಓಕೆ. ವಿದ್ಯುದಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ವೇಣೂರು. ಓಕೆ, ನೀವು ಭರತನಾಟ್ಯ ಕಲಿತಾ ಇದ್ದೀರಿ ಅಂತೆ, ಯಾರ ಹತ್ರ ಕಲಿತಾ ಇದ್ದೀರಿ? ಹೌದು, ನಾನು ಭರತನಾಟ್ಯ ಕಲಿತಿದ್ದೇನೆ. ಓಕೆ. ಇದು ಸ್ವಾತಿ ಜಯರಾಮ್ ಅಂತ ಬಂಟ್ವಾಳದವರು. ಓಕೆ, ಸೊ ಹಾಡ್ತೀರಿ, ಹಾಡನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ಶಾಸ್ತ್ರೀಯ ಸಂಗೀತವನ್ನು ಪವಿತ್ರಮಯ್ಯ ಬಂಟ್ವಾಳಿಯವರ ಹತ್ರ ಕಲಿತಿದ್ದೇನೆ. ಸುಗಮ ಸಂಗೀತ ಗುರುಪ್ರಿಯಾ ಶಿವಾನಂದ್ ಕಾಮತ್ ಮತ್ತು ವಾಣಿಶ್ರೀ ಸಪ್ರೆ ಅಂತ. ಓಕೆ, ಸೊ ಇದ್ರ ಜೊತೆಗೆ ಯೋಗ ಕೂಡ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಅದನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? ಸತೀಶ್ ಸರ್ ಅಂತ, ಈಗ ಒಂದು 2 ವರ್ಷದಿಂದ. ಓಕೆ, ಇವತ್ತು ಹಾಡ್ತಾ ಇದ್ದೀರಲ್ವಾ? ಯಾವ ಹಾಡು ಹಾಡ್ತಾ ಇದ್ದೀರಿ? ನಾನು ಇವತ್ತು ಕೇಳೋ ಮಾದೇವ ಮಂಚನ ದೇವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿಯ ಹೆಸರು? ನನ್ನ ತಂದೆ ಹೆಸರು ಹರೀಶ್ ಭಟ್, ತಾಯಿ ಪದ್ಮ ಹರೀಶ್ ಭಟ್. ಓಕೆ, ಆಲ್ ದಿ ಬೆಸ್ಟ್. ಕೇಳೋ ಮಾದೇವಾ ಮನ್ಸನ ಜೀವಾ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿ ನೀ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ನಾ ಹೂವು ಹಣ್ಣು ತಂದ ಕಣ್ಣೀರು ನೀನು ತಂದಿ, ನಾನು ಎಳಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ, ಚಾಲಕ ಪಾಲಕ ನಾಮವೋ ನಿಂಗ್ಯಾತಕ, ನೀನು ನಮಗ್ಯಾಕ. ಶಿವ 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 ಶಿವನೇ, ಹರ 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 ಹರನೇ. ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವಾ ಮನ್ಸನ ಜೀವಾ, ನೀ ನುಡಿಸಿ ಆಡಾಕ ಡಮರು ಆಗ್ಯಾವ. ಹೂ ಮುಳ್ಳ ಒಂದು ಗಿಡಕ ಹಂಗಾರ ಜೋಡಿಸಿಟ್ಟಿ, ಬೇದ ನಮಗಿಲ್ಲೋ ನಿನ್ನಾಟ ಸರಿ ಇಲ್ಲೋ. ನೀನು ವಿಷ ಕುಡಿದೆ ನಾವೂನು ಕುಡಿಬೇಕಾ, ಚಾಲಕ ಪಾಲಕ ನಾಮವೋ ನಿಂಗ್ಯಾತಕ, ನೀನು ನಮಗ್ಯಾಕ. ಶಿವ 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 ಶಿವನೇ, ಹರ 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 ಹರನೇ. ಶಿವ ಶಿವ
ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವನೇ ಹರ 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 ಹರನೇ ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಥ್ಯಾಂಕ್ ಯು. ಮುಂದಿನ ಪ್ರತಿಭೆ ಹಾಡಲಿಕ್ಕೆ ಸಿದ್ಧವಾಗಿದ್ದಾರೆ ವರ್ಷಾ ಪಡೀಲ್. ಬನ್ನಿ ಅವರನ್ನ ಮಾತಾಡ್ಸೋಣ. ಹಾಯ್, ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವರ್ಷ. ಹಾಯ್, ಥ್ಯಾಂಕ್ ಯು. ಓಕೆ, ಯಾವ ಸ್ಕೂಲ್, ಎಷ್ಟನೇ ಕ್ಲಾಸ್? ನಾನು ಶಾರದಾ ವಿದ್ಯಾಲಯ ಕೊಡಿಯಾಲ್ ಬೈಲ್ನ 7th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೇನೆ. ಓಕೆ, ಸೊ ನೀವು ಹಾಡ್ತೀರಿ, ಅದರ ಜೊತೆಗೆ ಭರತನಾಟ್ಯ ಕೂಡ ಮಾಡ್ತೀರಿ. ಹಾಡನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ಇದು ಭಾರತೀಯ ವಿದ್ಯಾಭವನದಲ್ಲಿ ಓಕೆ, ಸಂಧ್ಯಾ ನಾಯಕ್ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ಮತ್ತೆ Okay. ಕರೋಕೆಯನ್ನು ಹೇಮಂತ್ ಸರ್ ಅಲ್ಲಿ ಕಲಿತಿದ್ದೇನೆ. ಓಕೆ, ವೆರಿ ನೈಸ್. ಭರತನಾಟ್ಯವನ್ನ? ಸುರೇಶ್ ಅತ್ತವರ್, ಚಕ್ರಪಾಣಿ. ಓಕೆ, ಸೊ ನಿಮ್ಮ ತಂದೆ ತಾಯಿಯ ಹೆಸರು? ನನ್ನ ತಂದೆಯ ಹೆಸರು ಮೋಹನ ಕೆಜೆ ಹಾಗೂ ನನ್ನ ತಾಯಿ ಹೆಸರು ಹೇಮಲತಾ. ಓಕೆ, ಸೊ ಹಾಗೆ ಯೋಗವನ್ನು ನೀವೇ ಕಲಿತು ಪ್ರೈಸ್ ಕೂಡ ತಗೊಂಡ್ರಿ ಅಂತ ಕೇಳ್ಪಟ್ಟೆ. ಕಂಗ್ರ್ಯಾಟ್ಸ್ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಂಗೆ ತುಂಗೆಯ ಪ್ರೀತಿಯ ಸೋದರಿ ಪಾವನ ಪುಣ್ಯ ನದಿ, ಬೆಳಕುತ ಕಳಕುತ ಹರಶುವ ಚೆಲ್ಲುತ್ತ ಸಾಗುವ ಧನ್ಯ ನದಿ, ತಾ ಹೆಜ್ಜೆ ಇಟ್ಟಿದೆ ಅಮೃತ ಹರಸಿ ಕಾಯುವ ಭಾಗ್ಯ ನದಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ, ಅಣ್ಣವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ. ಓ ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವೆಂದ, ತರುತ್ತಲಿ ಎಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆ ಎಂಬ ಶ್ರೀಗಂಧ. ಧುಮುಕುತ್ತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ.
ಭಾಗ್ಯದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯೊಂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆ ಎಂದು ಸಂಗಮವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮನದಿಯು ಸಿಕ್ಕಿದ ಮೇಲೆ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದೇ ಕಾವೇರಿ ಓ ಜೀವನದೇ ಈ ಕಾವೇರಿ ಅಣ್ಣವ ನೀಡುವ ದೇವನದೇ ವೈಯಾರಿ ಓ ದೇವನದೇ ಈ ವೈಯಾರಿ ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ನಾಟೆಗೆ ಮಾಡುವೆ ಭಕ್ತಿಯ ವಂದನೆ ಓ ನಮ್ಮ ಮುಂದಿನ ಪ್ರತಿಭೆ ನಂದಿನಿ ಅಲೆವೂರು ಹಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಹಾಯ್, ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಂದಿನಿ. ಹೆಲೋ, ಥ್ಯಾಂಕ್ ಯು. ಓಕೆ, ಎಷ್ಟನೇ ಕ್ಲಾಸ್, ಯಾವ ಸ್ಕೂಲ್? 9th ಸ್ಟ್ಯಾಂಡರ್ಡ್, ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆ. ಓಕೆ, ಸೊ ಇವತ್ತು ಹಾಡ್ತಿದ್ದೀರಿ. ಯಾವ ಹಾಡು ಹಾಡ್ತಿದ್ದೀರಿ? ದೀಪವು ನಿನ್ನದಿ. ಓಕೆ, ನೀವು ಸಂಗೀತವನ್ನು ಯಾರ ಹತ್ರ ಕಲಿಯೋದು? ಮಾಧವಿ ಭಟ್. ಓಕೆ, ಸೊ ಭರತನಾಟ್ಯ ಮಾಡ್ತೀರಿ ಅಂತ ಕೇಳ್ಪಟ್ಟೆ, ಯಾರ ಹತ್ರ ಕಲಿತಾ ಇದ್ದೀರಿ? ವೀಣಾ ಸಾಮಗಾವರಿ. ಓಕೆ, ಸೊ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತೆ, ಅದನ್ನು ಎಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ? ಅದು ಉಡುಪಿಯಲ್ಲಿ ರವಿಕುಮಾರ್ ಸರ್ ಅಂತ ಹೇಳಿಕೊಡ್ತಾ ಇದ್ದಾರೆ. ಓಕೆ, ಸೊ ಆಲ್ ದಿ ಬೆಸ್ಟ್. ಇವತ್ತು ಹಾಡ್ತಾ ಇದ್ದೀರಿ. ಸೊ ನಿಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆಯ ಹೆಸರು ಗುರುರಾಜ್ ಅಂತ, ತಾಯಿ ಹೆಸರು ಅನಸೂಯ ಅಂತ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಪ್ಪಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಪ್ಪಿನಗಲಿ ಪ್ರೀತಿ. ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ನೆರಳು ಬಿಸಿಲು ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ,
ನಿನ್ನದೇ ಆರದಿರಲಿ ಬೆಳಕು ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಅಲ್ಲಿರಣದೊಂದು ಭೇ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಸೊ ನಮ್ಮ ಮುಂದಿನ ಪ್ರತಿಭೆ ದೀಕ್ಷಾ ಕಲ್ಮಾಡಿ ಅವರು ಇವತ್ತು ಹಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಹಾಯ್ ದೀಕ್ಷಾ. ಹಾಯ್ ಅಕ್ಕ. ಓಕೆ, ಸೊ ನೀವು ಹಾಡನ್ನು ಯಾರ ಹತ್ರ ಕಲಿತಾ ಇದ್ದೀರಿ? ನಾನು ಸುಗಮ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತ ಎರಡನ್ನು ಅಭ್ಯಾಸ ಮಾಡುತ್ತಿದ್ದೆ. ಮೊದಲು ನಾನು ಮಾಸ್ಟರ್ ಡ್ರಾಮಾ ಆರ್ಟ್ಸಲ್ಲಿ ಲೋಕೇಶ್ ಸರ್ ಅವರ ಬಳಿ ಕಲಿಯುತ್ತಿದ್ದೆ. ಆದರೆ ಈಗ ಕಾಲೇಜ್ ಟೈಮಲ್ಲಿ ಟೈಮ್ಗೋಸ್ಕರ ನಾನು ಆನ್ಲೈನಲ್ಲಿ ಸಂಗೀತ ಬಾಲಚಂದ್ರ ಇವರ ಬಳಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ಹಾಗೂ ಚಂದ್ರಶೇಖರ್ ಸರ್ ಹಾಗೂ ಶರದಿ ಪಾಟೀಲ್ ಅಕ್ಕ ಅವರ ಬಳಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡುತ್ತೇನೆ. ವೆರಿ ನೈಸ್. ನೀವು ಫಸ್ಟ್ PUC ಅಲ್ವಾ? ಹೌದು. ಯಾವ ಕಾಲೇಜ್? ನಾನು ತ್ರಿಷಾ ವಿದ್ಯಾ PU ಕಾಲೇಜ್ ಕಟ್ಪಾಡಿ. ಓಕೆ, ವೆರಿ ನೈಸ್. ಸೊ ಅದರೊಟ್ಟಿಗೆ ಭರತನಾಟ್ಯ ಕೂಡ ಕಲಿತಾ ಇದ್ದೀರಿ? ಹೌದು. ಯಾರ ಹತ್ರ ಕಲಿತಾ ಇದ್ದೀರಿ? ಭರತನಾಟ್ಯವನ್ನು ಡಾಕ್ಟರ್ ವಿದುಶ್ರೀ ಮಂಜರಿ ಚಂದ್ರ ಪುಷ್ಪರಾಜ್ ಇವರ ಬಳಿ ಕಲಿಯುತ್ತಿದ್ದೇನೆ. ವೆರಿ ನೈಸ್. ಎಷ್ಟು ವರ್ಷ ಆಯಿತು? ನಾನು ಅವರ ಬಳಿ ಜಾಯ್ನ್ ಆಗಿ ಒಂದು 3 years. ಓಕೆ, ವೆರಿ ನೈಸ್. ಸೊ ಇದರೊಂದಿಗೆ ನಾಟಕದಲ್ಲಿ ಕೂಡ ಅಭಿನಯ ಮಾಡ್ತೀರಿ ಅಂತ ಕೇಳ್ಬಿಟ್ಟೆ. ಯಾವ ತಂಡ, ಎಷ್ಟು ವರ್ಷದಿಂದ? ನಾನು ಕಲಾಶಿಲ್ಪ ಉಡುಪಿ ತಂಡದಲ್ಲಿ ಮಾಡುತ್ತಿದ್ದೇನೆ 1 ವರ್ಷ ಆಲ್ಮೋಸ್ಟ್. ಓಕೆ, ಸೊ ಆಲ್ ದಿ ಬೆಸ್ಟ್. ಇವತ್ತು ಯಾವ ಹಾಡು ಹಾಡ್ತಾ ಇದ್ದೀರಿ? ನಾನು ಅಮ್ಮ ಎಂದರೆ ಮೈಮನವೆಲ್ಲ ಹಾಡನ್ನು ಹಾಡಲಿದ್ದೇನೆ. ಹಾಗೂ ನನಗೆ ಇಂತಹ ಒಳ್ಳೆಯ ಅವಕಾಶ ಕೊಟ್ಟಂತಹ ನಮ್ಮ ತಂಡದ ವಾಯ್ಸ್ ಆಫ್ ಆರಾಧನಾ ತಂಡದ ಪದ್ಮಶ್ರೀ ಅಮ್ಮ ಹಾಗೂ ಸ್ಪಂದನ TV ಉಡುಪಿ ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ದೀಕ್ಷಾ, ನಿಮ್ಮ ತಂದೆ ತಾಯಿಯ ಹೆಸರು? ನನ್ನ ತಂದೆಯ ಹೆಸರು ನವೀನ್ ಕಲ್ಮಾಡಿ ಹಾಗೂ ನನ್ನ ತಾಯಿ ಉಷಾ ನವೀನ್ ಕಲ್ಮಾಡಿ. ಓಕೆ, ವೆರಿ ನೈಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಮ್ಮ
ಬಂದು ಕಂದ ಎನ್ನುವಳು ಕಣ್ಣಲ್ಲಿ ಕಣ್ಣ ಬೆರೆಸುವ ಮುನ್ನ ಕರಗಿ ಹೋಗುವಳು ಗಮನಿಸಿದರು ಬಾರಲು ಅವಳು ಬಯಕೆ ಸಲ್ಲಿಸಲು ಕಂಬನಿ ನೀಡಿದರು ಅಮ್ಮನ ಕಾಣಿನು ಎಂದು ಸನಿಹದಳು ಎಂದು ಸನಿಹದಳು ಅಮ್ಮನ ಕಾಣದ ಕಣ್ಣುಗಳಿಗೆ ನೀನೇ ಹೇಳಮ್ಮ ಅಮ್ಮನಿಗೇಕೆ ಕೋಪವೂ ಅರಿ ಹೇಳುವರಿಲ್ಲಮ್ಮ ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಹೇಳುವರಾರಮ್ಮ ಅಮ್ಮ 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 ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಇನ್ನೊಮ್ಮೆ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.